ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ? ನಾನು ಆರಾಮಾಗಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಹೇಗೆ ಬರ್ತದಂತ ಗೊತ್ತಿಲ್ಲ, ನೀವು ಹೇಳಬೇಕು. ತಪ್ಪಿದ್ರೆ ಮತ್ತೆ ಸರಿ ಮಾಡ್ಕೊಳ್ತೀನಿ, ಹೇಳಿ ಗೈಸ್. ಮತ್ತೊಂದೇನೆಂದರೆ, ನಾನು ಇಲ್ಲಿ ಮನೆಯಲ್ಲೆಲ್ಲ ಮಾತಾಡೋದು ಜಾಸ್ತಿ ತುಳುವೆ, ಆದರೆ ಈ ವ್ಲಾಗಲ್ಲಿ ಕನ್ನಡ ಮತ್ತು ತುಳು ಎರಡು ಭಾಷೆನೂ ಇರ್ತದೆ ಗೈಸ್. ಈ ವ್ಲಾಗಲ್ಲಿ ಮೊದಲು ನನ್ನ ತಾಯಿಯನ್ನು ತೋರಿಸ್ತೀನಿ, ಆಮೇಲೆ ಇನ್ನೊಂದು ವಿಷಯ ಏನಂದರೆ ನನಗೆ ಮದುವೆ ಆಗಿದೆ, ಅವಳನ್ನು ತೋರಿಸ್ತೀನಿ. ಬನ್ನಿ. ಇವರೇ ನೋಡಿ, ಅಪ್ಪ ಅಕ್ಕ. ಬನ್ನಿದಲ್ಲ ಅಣ್ಣ, ಏನಲ್ಲ ಸಪೋರ್ಟ್ ಮಾಡ್ತಾರೆ ಹಾಯ್. ಈ ಚಾನಲ್ಗೆ ಸಪೋರ್ಟ್ ಬಂತಿ. ಯಾವ ಟಾಟಾ ಬನ್ನಿ. ಓಕೆ ಗೈಸ್, ಇವಳೇ ನೋಡಿ ನನ್ನ ಹೆಂಡತಿ. ಹಾಯ್. ಇವಳ ಹೆಸರು ಮಮತಾ ಅಂತ. ಮಾತಾಡಿ, ಸಪೋರ್ಟ್ ಸಬ್ಸ್ಕ್ರೈಬ್ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಬಕ್ಕ. ಓಕೆ ಗೈಸ್, ನನಗೆ ಇಬ್ಬರು ತಮ್ಮಂದಿರಿದ್ದಾರೆ. ಇವನು ಮೊದಲನೇವನು, ಇನ್ನೊಬ್ಬ ಮ್ಯಾಂಗ್ಳೂರಲ್ಲಿ ಕೆಲಸಕ್ಕಿದ್ದಾನೆ. ಇವನನ್ನು ಮಾತಾಡಿಸುವ, ಬನ್ನಿ ಗೈಸ್. ಹಾಯ್ ಮಾತಾಡಗಳು, ನಮಸ್ಕಾರ. ಈ ಚಾನಲ್ಗೆ ಮಾತೆಲ್ಲ ಸಪೋರ್ಟ್ ಮಾಡ್ತೀವಿ, ಥ್ಯಾಂಕ್ ಯು. ಇವನು ಇವಾಗ ಕೆಲಸಕ್ಕೆ ಹೊರಟಿದ್ದಾನೆ, ಗಂಟೆ 8 ಆಗ್ತಾ ಬಂತಲ್ಲ ಅದಕ್ಕೆ. ಗೈಸ್, ಇದು ನಮ್ಮನೆ ತೋಟ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇರೋದು. ಕೊಯ್ಲೆಲ್ಲ ಆಯಿತು ಇವಾಗ ಸದ್ಯಕ್ಕೆ. ಇನ್ನು ಅಲ್ಲಿ ಸ್ವಲ್ಪ ಉಂಟು, ಒಂದೊಂದು ಗೊನೆ ಉಂಟು. ಅದು ಇದು ನೋಡಿ, ಇಷ್ಟೇ ನಮ್ಮದು ತೋಟ, ಜಾಸ್ತಿ ಏನಿಲ್ಲ. ಮತ್ತು ಆ ಕಡೆ ಇನ್ನೊಂದು ಬದಿ ತೆಂಗಿದುಂಟು, ಬನ್ನಿ ಅದನ್ನು ತೋರಿಸ್ತೀನಿ ಗೈಸ್. ಇದು ನಮ್ಮನೆ ತೆಂಗಿನ ತೋಟ. ಅಲ್ಲಿ ಕೆಳಗಡೆ ತನಕ ಉಂಟು, ಒಂದು 20 ಮರ ಏನೋ ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಅದು ಎಲ್ಲ ಹೋಯ್ತು, ಎಲ್ಲ ಕೊಳೆ ರೋಗ ಹಿಡ್ದೆಲ್ಲ ಹೋಗಿದೆ. ಆಗಲ್ಲಿ ನೋಡಿ ಹೋಗಿದೆ ಅದೆಲ್ಲ, ಹಾಗೆ ತುಂಬ ಉಂಟು ಹೋಗಿದ್ದು ಗೈಸ್. ಮತ್ತೊಂದೇನೆಂದರೆ, ನಾನಿವಾಗ ಕೆಲಸ ಮಾಡೋದು ಅಡಿಕೆ ಸುಲಿಯೋದು. ಇವಾಗ ಸದ್ಯಕ್ಕೆ ಮನೆಯಲ್ಲಿದ್ದೀನಿ, ಒಂದು ಸ್ವಲ್ಪ ದಿವಸ ರಜೆ ಮಾಡಿದ್ದೀನಿ. ನಮ್ಮ ಟೀಮಲ್ಲಿ ಒಂದು ಟೀಮ್ ಮಾಡ್ಕೊಂಡು ಹೋಗೋದು. ಇವಾಗ ಒಂದು 5-6 ಜನ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಅವ್ರನ್ನ ತೋರಿಸ್ತೀನಿ ನೋಡಿ ಗೈಸ್. ಇದೇ ನಂದು ಕತ್ತನೆ ಉಂಟು ಇದರಲ್ಲಿ, ಇದಕ್ಕೆ ಕತ್ತಿ ಸಿಕ್ಕಿಸುವ ನೋಡಿ. ನೋಡಿ ಗೈಸ್, ಈ ಥರ 4 ಚೀಲ ಇಡ್ತೀವಿ. ಇದು ಬೆಟ್ಟೆ, ಇದು ಕರಿ, ಆಮೇಲೆ ಇದು ಪಟಾರ, ಆಮೇಲೆ ಇದು ಉಳ್ಳಿ. ನಾವು ಸುಲಿಯುವಾಗಲೇ ಬೇರೆ ಬೇರೆ ಹಾಕ್ತೀವಿ, ಯಾಕಂದರೆ ಕೆಲವರು ಮಿಕ್ಸ್ ಆಗ್ತಾರೆ, ಅದು ಮತ್ತೆ ಹೆಕ್ಲಿಕ್ಕೆಲ್ಲ ಕಷ್ಟ ಅಲ್ಲ. ಅದಕ್ಕೆ ನಾವು ಮೊದಲೇ ಸುಲಿಯುವಾಗ ಬೇರೆ ಬೇರೆ ಹೆಕ್ತೀವಿ. ಆಮೇಲೆ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಮಗೆ ಧೂಳೆಲ್ಲ ಹೋದರೆ ಮತ್ತು ಅಲರ್ಜಿ ಸ್ಟಾರ್ಟ್ ಆದರೆ ಮತ್ತೆ ಒಂದು 3-4 ದಿವಸ ರಜೆ ಮಾಡಬೇಕಾಗ್ತದೆ. ಒಂದು ವರ್ಷದಲ್ಲಿ ನನಗೆ ಹಾಗೆ ಆಗಿತ್ತು. ಆದಮೇಲೆ ನಾನು ಇದನ್ನು ಎಲ್ಲಿ ಕೆಲಸಿದ್ರು ಅಡಿಕೆ ಸುಲಿಲಿಕ್ಕಿದ್ರು ಇದನ್ನು ತಪ್ಪಿಸುವುದಿಲ್ಲ. ಇದೊಂದು ಮೈನ್ ಬೇಕೇ ಬೇಕು ಅಡಿಕೆ ಸುಲಿಯುವಾಗ. ಬನ್ನಿ ಗೈಸ್. ಫೈನಲಿ ಅಡಿಕೆ ಎಲ್ಲ ಸುಲಿದಾಯಿತು. ಇವಾಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು. ಆವಾಗ ಮಧ್ಯಾಹ್ನ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಇವಾಗ ಇನ್ನೂ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡುವ. ಈ ಕಡೆ ನೋಡಿದರೆ ಇಲ್ಲಿ ಮಳೆ ಬರುವ ಚಾನ್ಸಸ್ ತುಂಬ ಉಂಟು, ತುಂಬ ಮೋಡ ಆಗಿದೆ.
ಸಿಡ್ಲು ಬರ್ತಾ ಉಂಟು ಗೈಸ್. ಫೈನಲಿ ಮಳೆ ಬಂದೇ ಬಿಡ್ತು ನೋಡಿ, ತುಂಬ ಮಳೆ ಉಂಟು ಈ ಕಡೆ. ಗಾಳಿ, ಸಿಡ್ಲು, ಮಳೆ ತುಂಬ ಜಾಸ್ತಿ ಇತ್ತು ಇವತ್ತು. ಮತ್ತೊಂದು ಏನಂದರೆ, ಈ ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಆಯಿತಾ ಗೈಸ್. ಫಸ್ಟ್ ಟೈಮ್ ಲಾಗ್ ಮಾಡ್ತಿದ್ದೀನಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ಹಾಗೆ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.